ವಿಷಯ ವಿಸ್ಮಯವೆಂಬಂತೆ ಮನೆಯ ಮೂಲೆ ಮೂಲೆಯಲ್ಲಿ ಜೇಡರ ಬಲೆಯನ್ನು ನಾವು ಸಾಮಾನ್ಯವಾಗಿ ಕಾಣುತ್ತೇವೆ. ಹಾಗೆ ಕೆಲವೊಮ್ಮೆ ಗೋಡೆಗಳಲ್ಲಿ ಹಲ್ಲಿಗಳು ರಾತ್ರಿ ಕೀಟಗಳಿಗಾಗಿ ಆಹಾರವನ್ನು ಅರಸುತ್ತಾ ಬರುತ್ತವೆ. ಆದರೆ ಅಪರೂಪದ ದೃಶ್ಯವೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮುಡಿಪು ಸುಬ್ರಹ್ಮಣ್ಯ ಭಟ್ರವರ ಮನೆಯಲ್ಲಿ ಹಲ್ಲಿ ಜೇಡನ ಆಹಾರವಾಗುತ್ತಿರುವುದನ್ನು ಕಾಣಬಹುದು. ಸಣ್ಣ ಸಣ್ಣ ಕ್ರಿಮಿಕೀಟಗಳು ಆಹಾರವಾಗುತ್ತಿದ್ದು ಇತ್ತೀಚೆಗೆ ಆ ಸರಣಿ ಆಹಾರ ಬದಲಾಗುತ್ತಿದೆ. ಬದಲಾವಣೆ ಜಗದ ನಿಯಮ, ಅದನ್ನು ಯಾರೂ ನಿಲ್ಲಿಸುವಂತಿಲ್ಲ. ಕಪ್ಪೆ ಜೇಳು ಹಾವನ್ನು ನುಗ್ಗುವಂಥದ್ದು ಹೀಗೆ ಪ್ರಕೃತಿಯಲ್ಲಿ ಆಗುವ ಪರಿವರ್ತನೆ ಮಾತ್ರವಲ್ಲದೆ ಜೀವನ ಶೈಲಿಯಲ್ಲಿಯೂ ನಾನಾ ರೀತಿಯ ಬದಲಾವಣೆಗಳು ಆಗುತ್ತಿರುತ್ತವೆ. ಕೋಡಗನ ಕೋಳಿ ನುಂಗಿತ್ತ ನೋಡಪ್ಪ ತಂಗಿ ಜಾನಪದ ಹಾಡಿದ್ದೇನು ಇದೀಗ ದೊಡ್ಡದು ಸಣ್ಣದರ ಪಾಲಾಗುತ್ತಿರುವುದು ಸೋಜಿಗವೇ ಸರಿ. ಓದ್ತಾ ಇಲ್ಲ ಮುಂದಕ್ಕೆ ಯಾಕೆ ಓದ್ತಿಲ್ಲ? ಗಟ್ಟಿ ಹುಡ್ದಾಳಿ ಗಟ್ಟಿ ಇನ್ನೇ ಬೇರೆ ಎಂತ ಖರೀದಿ ಮಾಡಿ ಪಾಪ ಹಂಗೆ ಸಮಯ ಕಚ್ಚಿದ್ದು. ಎಂತ ಬಿಡ್ತಿಲ್ಲ ಅಷ್ಟುದೇ ಕೋಪವ ಸಾಕಂಬಗ ಸತ್ತಾತದು ನೋಡಾರ ಬಿಡಿಸಿ.